ಕಳೆದ ಚಂಡಮಾರುತದ ಸಂದರ್ಭ ಪಡುಬಿದ್ರಿಯ ಕಡಲ ತೀರ ಸೇರಿದ್ದ ಟಗ್ ತೆರವುಗೊಳಿಸುವಂತೆ ಒತ್ತಾಯಿಸಿದ ಮೀನುಗಾರ ಮುಖಂಡರು ತೆರವುಗೊಳಿಸದಿದ್ದಲ್ಲಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ರು. ಆದರೆ ಇದುವರೆಗೆ ಟಗ್ ತೆರವು ಕಾರ್ಯಕ್ಕೆ ಮುಂದಾಗಿಲ್ಲ. ಮಂಗಳೂರು ಮೂಲದ ಬಿಲಾಲ್ ಸಂಸ್ಥೆಗೆ ಸೇರಿದ ಟಗ್ ತೆರವುಗೊಳಿಸುವ ಗುತ್ತಿಗೆ ಪಡೆದಿದ್ರೂ ಬಹಳಷ್ಟು ದಿನಗಳ ಪ್ರಯತ್ನದ ಬಳಿಕ ವಿಫಲಗೊಂಡು ಮತ್ತೊಂದು ಸಂಸ್ಥೆಯ ಸಹಾಯ ಯಾಚಿಸಿ ಉಡುಪಿ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ಅವಳಿ ಸಂಸ್ಥೆಗಳು ಜಂಟಿಯಾಗಿ ಕಾರ್ಯಾಚರಿಸುವ ಬಗ್ಗೆ ತೀರ್ಮಾನಿಸಲಾಯಿತು. ಅದೇ ಸಭೆಯಲ್ಲಿ ಈ ಟಗ್ ಇಲ್ಲೇ ಕಡಲ ತೀರದಲ್ಲಿ ಉಳಿದರೆ ತೀರಾ ಮೀನುಗಾರಿಕೆಗೆ ಸಮಸ್ಯೆಯಾಗುತ್ತಿದೆ. ಆ ನಿಟ್ಟಿನಲ್ಲಿ ತಕ್ಷಣ ತೆರವುಗೊಳಿಸುವಂತೆ ಎಂಆರ್ಪಿಎಲ್ ಮುಖ್ಯಸ್ಥ ವೆಂಕಟೇಶ್ ಅವರಲ್ಲಿ ಮೀನುಗಾರರು ಒತ್ತಾಯದ ಮೇರೆಗೆ ಟಗ್ ಅನ್ನ ತಕ್ಷಣ ಮಂಗಳೂರಿನ ಹಳೆ ಬಂದರಿಗೆ ಸಾಗಿಸಲಾಗುವುದೆಂಬ ಭರವಸೆಯನ್ನ ನೀಡಿದ್ರು. ಇದೀಗ ಅವರು ನೀಡಿದ ಭರವಸೆ ಸುಳ್ಳಾಗಿದ್ದು, ಈ ಬಗ್ಗೆ ಸಭೆಯ ಮೇಲೆ ಸಭೆ ನಡೆಸಿ ತೆರವುಗೊಳಿಸುವ ಗಡುವು ವಿಸ್ತಾರಗೊಳಿಸುತ್ತಿದ್ದಾರೆ ಎಂಬ ಆರೋಪವಿದೆ. ಇದೀಗ ಇದರಿಂದ ಮತ್ತೊಂದು ಸಮಸ್ಯೆ ಉದ್ಭವಗೊಂಡಿದ್ದು, ಹಗಲು ರಾತ್ರಿ ಎನ್ನದೇ ಎಲ್ಲಿಂದಲೂ ಬರುವ ಮಂದಿ ತೀರಕ್ಕೆ ಅಂಟಿಕೊಂಡಿರುವ ಟಗ್ ಅನ್ನ ಏರಿ ಚೇಷ್ಟೆ ನಡೆಸುವುದು ಸ್ಥಳೀಯ ನಿವಾಸಿಗಳಿಗೆ ಹೊಸತೊಂದು ಕಿರಿಕಿರಿ ಆರಂಭಗೊಂಡಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.